ನಮಸ್ತೆ ವೀಕ್ಷಕರೇ, ಸ್ಪಂದನ ಅಡಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ ಡಿಫ್ರೆಂಟ್ ಗೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಡಿಶ್ ಜೊತೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖಾ ಕಾಮತ್ ಇವರಿದ್ದಾರೆ. ಸೊ ಇವರನ್ನು ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ, ಮತ್ತೆ ಹೇಗಿದ್ದೀರಾ? ಫೈನ್, ನಾವು ಕೂಡ ಫೈನ್ ಮೇಡಮ್. ಆ್ಯಂಡ್ ಮೇಡಮ್, ನೀವು ನಿಮ್ಮ ಊರು ಎಲ್ಲಿಂದ ಬರ್ತಿದ್ದೀರಾ? ಓಕೆ, ಚಿಕ್ಕಮಗಳೂರು. ಓಕೆ, ಸೊ ಚಿಕ್ಕಮಗಳೂರು ಹೇಗೆ? ವೆರಿ ಕೂಲ್ ಅಲ್ವಾ? ತುಂಬಾ ನೋಡುವಂತ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಓಕೆ, ಸೊ ನೀವು ಜಾಸ್ತಿಯಾಗಿ ರಜೆ ಟೈಮಲ್ಲಿ ಹೋಗ್ತಾ ಇರ್ತೀರಾ ಹೇಗೆ? ಇಲ್ಲ, ತುಂಬಾ ರೇರಾ? ಓಕೆ, ಸೊ ಅಲ್ಲಿ ಹೋದ್ರೆ ಒಂದು ಸ್ವಲ್ಪ ಹಿಂದೆ ಬರೋದು ಸ್ವಲ್ಪ ಟೈಮ್ ತಾಗುತ್ತಾ ಹೇಗೆ? ಅಂದ್ರೆ ಅಲ್ಲಿ ಇರಬೇಕು ಆ ಥರ ಹಾಗನ್ಸುತ್ತೆ, ಅದು ವೆದರೇ ಆಗಿದೆ. ಓಕೆ ಓಕೆ, ಸೂಪರ್. ಅಂಡ್ ಅಲ್ಲಿದ್ದು ಫುಡ್ ಎಲ್ಲ ಸ್ವಲ್ಪ ಚೇಂಜಸ್ ಹೇಗೆ? ಖಾರ ಜಾಸ್ತಿ? ಸ್ವಲ್ಪ ಚೇಂಜಸ್ ಅಂದ್ರೆ ನನ್ಗೆ ಅಭ್ಯಾಸ ಇದೆ, ಅಂದ್ರೆ ಅಲ್ಲೇ ಹುಟ್ಟಿ ಬೆಳೆದವಳಲ್ಲ ಅಲ್ಲಿ. ಇಲ್ಲಿದು ಸ್ವಲ್ಪ ಚೇಂಜ್, ಅಲ್ಲಿದ್ದು ಸ್ವಲ್ಪ ಚೇಂಜಸ್ ಅಲ್ವಾ? ಇಲ್ಲಿ ನಿಮ್ಮ ಹಸ್ಬೆಂಡ್ ಇಲ್ಲಿ ಊರು? ಗ್ರೇಟ್ ಗ್ರೇಟ್. ಅಂಡ್ ಜಾಸ್ತಿಯಾಗಿ ಜಾಬ್ ಹೋಗ್ತಿದ್ದೀರಾ ಹೇಗೆ? ಇಲ್ಲ, ಹೌಸ್ ವೈಫ್. ಸೊ ಹೌಸ್ ವೈಫ್ ಅಂದ್ರೆ ಜಾಸ್ತಿ ಕಿಚನ್ ಅಲ್ಲಿ ಇರ್ತೀರಾ ಹೇಗೆ? ನಂಗೆ ತುಂಬಾನೇ ಇಷ್ಟ ಕಿಚನ್ ಅಲ್ಲಿ ಇರೋದು. ತುಂಬಾ ಇಷ್ಟ, ಡಿಫ್ರೆಂಟ್. ಯಾಕಂದ್ರೆ ನನ್ನ ಹಾಬೀಸ್ ಅಲ್ಲಿ ಫಸ್ಟ್ ಒನ್ ಹೇಳ್ಬೇಕಂದ್ರೆ ಕಿಚನ್ ಇದೆ. ನನ್ಗೆ ತುಂಬಾ ಇಷ್ಟ, ಎಲ್ಲ ವೆರೈಟಿ ಎಲ್ಲ ಮಾಡ್ತಾ ಇರ್ತೀನಿ. ಹೊರಗೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆ, ಮನೆಯಲ್ಲೆಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತಾ ಅಂತ ನೀವು ಮಾಡಿರೋ? ತುಂಬಾನೇ ಇಷ್ಟ, ಮನೆಯಲ್ಲೇ ಮಾಡೇ ಹೇಳ್ತಾರೆ. ಓಕೆ, ಸೊ ಏನ್ ಡಿಶ್ ನೀವು ಮಾಡಿರುವಂತ ಡಿಶ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಹೀಗೆ ಅಂತಲ್ಲ, ನನ್ಗೆ ಸ್ವಲ್ಪ ರೈಸ್ ಐಟಮ್ ಎಲ್ಲ ಇಷ್ಟ. ಪುಲಾವ್, ಬಿರಿಯಾನಿ, ಮೊಗ್ಲೈ ಬಿರಿಯಾನಿ, ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮೊಗ್ಲೈ ಬಿರಿಯಾನಿ. ಎಸ್. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಇವತ್ತು ಏನು ಸ್ಪೆಷಲ್ ಆಗಿ ಕಲ್ಸ್ಕೊಡ್ತಿದ್ರೆ? ಸ್ಪೆಷಲ್ ಆಗಿ ಇವತ್ತು ಪನ್ನೀರ್ ಗೀ ರೋಸ್ಟ್ ಮಾಡೋಣ. ಪನ್ನೀರ್ ಗೀ ರೋಸ್ಟ್. ಓಕೆ, ಇದು ಜಾಸ್ತಿಯಾಗಿ ಮನೆಯಲ್ಲಿ ಬಾರಿ ಫೇಮಸ್ ಅಂತ ಹೇಗೆ? ಮನೆಯಲ್ಲಿ ತುಂಬಾ ಸತಿ ಮಾಡಿದ್ದೇನೆ. ಈಗ ಅದನ್ನೇ ಹೇಳ್ತಾ ಇರ್ತಾರೆ ಮಾಡಬೇಕು ಅಂತೇಳಿ. ಏನೆಲ್ಲ ಬೇಕು ಮೇಡಮ್ ಇದಕ್ಕೆ? ಅದಕ್ಕೆ ಮೊದಲನೇದಾಗಿ ಮೆಂತ್ಯ, ಬೆಳ್ಳುಳ್ಳಿ ಮತ್ತೆ ಶುಂಠಿ. ಇದು ನಿಮ್ಗೆ ಆಪ್ಷನ್, ಈರುಳ್ಳಿ ಮತ್ತೆ ಟೊಮೆಟೊ. ನಿಮ್ಗೆ ಅದು ಫ್ಲೇವರಿಗೆ ಅಥವಾ ನಿಮ್ಗೆ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು, ಗ್ರೇವಿ ಜಾಸ್ತಿ ಬೇಕು ಅನ್ನೋದಾದ್ರೆ ಮಾತ್ರ ಇದೆರಡು ಆಪ್ಷನಲ್. ಮತ್ತೆ ತುಪ್ಪ, ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಟೇಸ್ಟಿಗೆ. ಮತ್ತೆ ಗೀ ರೋಸ್ಟ್ ಅಂದ್ರೆ ಅದು ಘೀನಲ್ಲೇ ಆಗೋದ್ರಿಂದ ಅದು. ಮತ್ತೆ ಜೀರಿಗೆ, ಇದು ಸೋಂಪು ಹೇಳ್ತಾರೆ, ಬಡೆ, ಕೊತ್ತಂಬರಿ, ಚಕ್ಕೆ, ಲವಂಗ ನಿಮ್ಗೆ ಫ್ಲೇವರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇಲ್ಲ, ಅದಕ್ಕೆ ಆಕ್ಚುಲಿ ಸ್ವಲ್ಪವೇ ಹಾಕುದು. ಮತ್ತೆ ಮೆಣಸಿನಕಾಯಿ, 2 ನಮೂನೆ ಮೆಣಸಿನಕಾಯಿ, ಅದರಲ್ಲಿ ಬ್ಯಾಡ್ಗಿ ಅಂತ ಹೇಳ್ತೇವೆ ಇದು, ಮತ್ತೆ ಇದು ಊರ್ ಮೆಣಸಿನಕಾಯಿ, ಮತ್ತೆ ಕರಿಬೇವು, ಮತ್ತೆ ಪನ್ನೀರ್ ಮೇನ್. ಓಕೆ, ಎಸ್. ಸೊ ಇಷ್ಟು ಬೇಕು. ಮತ್ತೆ ಈರುಳ್ಳಿ 2 ತಗೊಂಡಿದ್ದೇನೆ, ಸಣ್ಣದು. ನಮ್ಗೆ 100 ಗ್ರಾಮ್ ಪ್ಯಾಕೆಟ್ಗೆ 2 ಸಣ್ಣದು ಸಾಕು. ಓಕೆ, ಡಿಪೆಂಡ್ಸ್ ಕ್ವಾಂಟಿಟಿ ಅಲ್ವಾ? ಹಾಗೆ ಕೆಲವರು ಈರುಳ್ಳಿ ಇಷ್ಟಪಡ್ತಾರೆ, ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿ, ಅವಾಗ ನೀವು ಆನಿಯನ್ ಜಾಸ್ತಿ ತಗೊಳ್ಬಹುದು. ಓಕೆ, ಸೂಪರ್. ಸೊ ಮೊದಲಿಗೆ ನಾವು ಅದನ್ನೆಲ್ಲ ಒಂದ್ಸತಿ ಹುರಿಬೇಕು. ಇದು ಎಲ್ಲ ಒಂದ್ಸತಿ ಹುರಿಬೇಕು. ಓಕೆ ಮೇಡಮ್, ಈಗ ಫಸ್ಟಿಗೆ ಮೆಣಸಿನಕಾಯಿ ಒಂದು ಹುರಿದು ತೆಗೆಯುವ. ಇದೀಗ ನಾನು ಇದು 3 ಹಾಕಿದ್ದೇನೆ, ಮತ್ತೆ ಇದು 3. ಓಕೆ, ಮತ್ತೆ ಖಾರ, ನಿಮಗೆ ಖಾರ ಬೇಕಾದ್ರೆ ನೀವು ಜಾಸ್ತಿ. ಓಕೆ, ಅದ ಕೇಳಿದೆ ಚಿಕ್ಕಮಗಳೂರಲ್ಲಿ ಜಾಸ್ತಿ ಖಾರ ಅಂತ. ಹಾಗೇನಿಲ್ಲ, ಖಾರ ಇಷ್ಟಪಡುವವರು ಖಾರ ಹಾಕ್ತಾರೆ, ನಮ್ಗೆ ಅಷ್ಟು ಇಷ್ಟ ಇಲ್ಲ. ಎಸ್. ಸೊ ನಿಮ್ಮ ಸ್ಕೂಲ್ ಲೈಫ್ ಹೇಗೆ ಇತ್ತು? ಎಲ್ಲ ಚಿಕ್ಕಮಗಳೂರು ಕಾಲೇಜ್ ಲೈಫ್, ಸ್ಕೂಲ್ ಲೈಫ್ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಹೌದಾ? ಒಳ್ಳೆ ಎಂಜಾಯ್ ಮಾಡಿದ್ವಿ. ಸೊ ಜಾಸ್ತಿಯಾಗಿ ಸ್ಕೂಲ್ ಡೇಸ್ ಅಲ್ಲಿ ಡ್ಯಾನ್ಸ್ ಅದು ಇದು ಜಾಸ್ತಿ ಇತ್ತು. ಓಕೆ, ಹೇಳ್ತಾರಲ್ಲ ಕಾಲೇಜ್ ಲೈಫ್ ಇಸ್ ಗೋಲ್ಡನ್. ಹೌದು, ಮತ್ತೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಅವಾಗ ನೆನಪಾಗುತ್ತೆ ನಮ್ಮ ಸ್ಕೂಲ್ ಲೈಫ್ ಇದೆಲ್ಲ. ಈಗ ಸಹ ಅಲ್ಲಿ ಹೋದ್ರೆ ಸ್ಕೂಲ್ ಎಲ್ಲ ಖುಷಿ ಆಗುತ್ತೆ, ಒಂದು ಹಳೆ ಮೆಮೊರೀಸ್. ಓಕೆ, ಓಲ್ಡ್ ಫ್ರೆಂಡ್ಸ್. ಎಸ್. ಸೊ ಇದು ಎಷ್ಟು ಸಾಕು, ಇದು ಸಾಕಾಗುತ್ತೆ. ಓಕೆ, ಈಗ ತೆಗೆಯುವ ಅದು ಒಂದರಲ್ಲಿ, ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇದರಲ್ಲಿ ತೆಗೆಯುವ. ಎಸ್. ಈಗ ಇದರಲ್ಲೇನೆ ಎಲ್ಲ ಅದನ್ನು ಸಹ ಒಂದ್ಸತಿ ಹುರಿಬೇಕು. ಓಕೆ, ಫಸ್ಟಿಗೆ ಮೆಂತ್ಯ, ಇದು ಸಹ ಅಷ್ಟೇ, ಇದು ಸ್ವಲ್ಪ, ಇದು ಮತ್ತೆ ಫ್ಲೇವರಿಗೆ ಮಾತ್ರ ನಿಮಗೆ ಇಷ್ಟೇ ಸಾಕು. ಜಾಸ್ತಿ ಕಹಿ ಅದು ಕಹಿ ಬಂದ್ಬಿಡುತ್ತೆ. ಮತ್ತೆ ಜೀರಿಗೆ, ಜಾಸ್ತಿ ಕಹಿ ಆಗುವಂತದ್ದು. ಜೀರಿಗೆ ಒಂದು 3/4 ಚಮಚ ಸಾಕು. ಓಕೆ, ಕೊತ್ತಂಬರಿ 3/4 ಚಮಚ. ಓಕೆ, ಅಂದ್ರೆ ನಮಗೆ ಜಾಸ್ತಿ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ಅಲ್ವಾ? ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಮೇಲೆ ಎಲ್ಲ 3/4 ಚಮಚ ತಗೊಂಡಿದ್ದೇನೆ ಅಷ್ಟೇ. 3/4 ಚಮಚ.
ಇದು ನಾನು ಹೇಳ್ದೆ ಅಲ್ಲ, ಇದು ಒಂದೇ ಸಾಕು. ಇದು ಎಷ್ಟು ಸಣ್ಣದು ಒಂದು ಪೀಸ್ ಸಾಕು. ಮತ್ತೆ ಇದು ಲವಂಗ ಸಹ ಜಾಸ್ತಿ ಬೇಡ, ಇದ್ರದ್ದು ಫ್ಲೇವರ್ ತುಂಬಾ ಬಂದ್ಬಿಡುತ್ತೆ. ಎರಡೇ ಹಾಕಿದ್ದೇನೆ ನಾನು. ಸೊ ಇದು ಜಾಸ್ತಿ ಹಾಕಿದ್ರು ಕೂಡ ತಿನ್ನುವಾಗ ಒಂದ್ 2-3 ನಿಮಿಷ ಬ್ರೌನಿಶ್. ಇಲ್ಲ ಹಾಗೆ ಅದು ನಿಮ್ಗೆ ಹುರಿಯುವಾಗ ಅದರದ್ದು ಪರಿಮಳ ಬರ್ತದೆ. ಆಯ್ತಾ ಅಂತ ಅವಾಗ. ಓಕೆ ಎಸ್. ಇದು ನಿಮ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ರೆಡಿ ಅಲ್ವಾ? ಓಕೆ. ಅಂದ್ರೆ ಈಗ ಎಲ್ಲರೂ ಬಿಸಿ ಲೈಫ್ ಅಲ್ಲಿ ಹೊರಗಿನ ಫುಡ್ ಮನೆಯಲ್ಲಿ ಮಾಡ್ಲಿಕ್ಕೆ ಯಾರಿಗೆ ಟೈಮ್ ಇಲ್ಲ. ಬಟ್ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಈಸಿ ಅಲ್ವಾ? ಓಕೆ. ಸೊ ಇದು ಈ ಪನ್ನೀರ್ ಗೀ ರೋಸ್ಟ್ ಅಲ್ವಾ? ಇದಕ್ಕೆ ಏನು ಯಾವುದು ಸೂಟ್ ಆಗುತ್ತೆ? ಪರೋಟ ಆಗುತ್ತೆ, ಬಟ್ ಫಸ್ಟ್ ಅಂದ್ರೆ ನೀರ್ ದೋಸೆಗೆ ಬೆಸ್ಟ್ ಕಾಂಬಿನೇಷನ್. ಓಕೆ, ಬೆಸ್ಟ್ ಕಾಂಬಿನೇಷನ್. ಚಪಾತಿನೂ ಆಗುತ್ತೆ. ಆದ್ರೂ ಈ ನೀರ್ ದೋಸೆ ಸ್ವಲ್ಪ ಜಾಸ್ತಿ ಅಲ್ವಾ? ಗೀ ರೋಸ್ಟ್ ಅಂದ್ರೆ ಹೇಳುದೇ ಎಲ್ಲರೂ ನೀರ್ ದೋಸೆ. ಕರೆಕ್ಟ್. ಓಕೆ. ಈಗ ಸ್ಮೆಲ್ ಬರ್ತದೆ, ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ. ಈಗ ಆಯ್ತು. ಓಕೆ, ಜಾಸ್ತಿ ಬ್ರೌನಿಶ್ ಬರಬೇಕು ಹಾಗೆ ಇಲ್ಲ ಹಾಗೇನಿಲ್ಲ. ಓಕೆ, ಅದು ಸ್ವಲ್ಪ ಅದು ಬೇಗ ಹುರಿತದೆ ಅದು. ಓಕೆ, ಇದು ಸಾಕು. ಇದು ಸಾಕಲ್ವಾ? ಓಕೆ, ಅದಕ್ಕೆ ಹಾಕಿ ಇದು ಅಲ್ಲ ಇದ್ರೊಳಗೆ ಹಾಕಿ. ಅದನ್ನೆಲ್ಲ ಒಟ್ಟಿಗೆ ರುಬ್ಬುದಲ್ಲ. ಓಕೆ. ಎಸ್. ಈಗ ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಏನು ಮಾಡಬೇಕು? ತುಪ್ಪದಲ್ಲಿ ಫಸ್ಟ್ ಅದು ಹುರಿಬೇಕು. ಓಕೆ, ಪನ್ನೀರ್. ಓಕೆ. ಪನ್ನೀರ್ ಕೆಲವರು ಮನೆಯಲ್ಲೇ ಮಾಡ್ತಾರೆ, ಕೆಲವರು ಶಾಪಲ್ಲಿ ಪರ್ಚೇಸ್ ಮಾಡ್ತಾರೆ. ಹೇಗೆ ಸಹ ಆಗ್ತದೆ, ಟೈಮ್ ಇರುದಿಲ್ಲಲ್ಲ, ಅವಾಗ ನೀವು ಹೊರಗಿಂದ ತರಲೇಬೇಕು. ಮನೆಯಲ್ಲೇ ಮಾಡ್ಬೋದು, ಆಗ್ತದೆ ಮಾಡ್ಲಿಕ್ಕೆ ಅನ್ನುವರು. ಓಕೆ, ಇದೀಗ ನಾನು ಹಾಕ್ತೇನೆ. ಪುರುಸತ್ ಇದ್ದವರಿಗೆ 100% ಮನೆಯಲ್ಲೇ ಮಾಡೋದು ಬೆಸ್ಟ್. ಎಸ್. ಅಂದ್ರೆ ಈಗ ಟೈಮ್ ಹೆಲ್ತ್ ರಿಲೇಟೆಡ್ ಪರ್ಪಸ್ ಆಗಿ ತುಪ್ಪ ಮೇನ್ ಇದಕ್ಕೆ. ಓಕೆ ಮೇಡಮ್, ಈಗ ಹೇಳಿದಾಗೆ ಬ್ರೌನ್ ಕಲರ್ ಅಲ್ವಾ? ಓಕೆ, ಎರಡು ಸೈಡ್ ಫ್ರೈ ಇಲ್ಲ, ಹೌದು, ಎರಡು ಸೈಡ್ ಮಾಡಬೇಕು. ಸ್ವಲ್ಪ ಟೈಮ್ ತಗೊಳ್ತದೆ, ಆದ್ರೆ ಹೀಗೆ ಇದು ಗೀ ರೋಸ್ಟಿಗೆ ಹೀಗೆ ಆಗ್ಲೇಬೇಕು. ಹೀಗೆ ಆಗ್ಬೇಕು, ಸ್ವಲ್ಪ ಟೈಮ್ ತಗೊಳ್ತದೆ. ಹೆಲ್ತ್ಗೆ ಏನು ಬೆನಿಫಿಟ್ಸ್ ಮೇಡಮ್? ಇದು ಪನ್ನೀರಿಂದ ಅಂದ್ರೆ ನಿಮ್ಗೆ ಹಾಲಿಂದ ಅಲ್ಲ, ನಿಮ್ಗೆ ಹಾಲಲ್ಲಿ ಎಷ್ಟು ಬೆನಿಫಿಟ್ ಸಿಗ್ತದೆ, ಪನ್ನೀರಿಂದ ಸಹ ಅಷ್ಟೇ. ಅದು ನಿಮ್ಗೆ ತಂಪಲ್ಲ ಹಾಲ ಅಂತ. ಇದು ಸಹ ಹಾಗೆ. ತುಪ್ಪ ಒಂದು ಇದೆ ಅಂತ ಮಾತ್ರ ಬಿಟ್ರೆ, ತುಪ್ಪ ಒಂದು ನಿಮ್ಗೆ ತುಂಬಾ ಬೇಡ ಅಂದ್ರೆ ನೀವು ಅವಾಯ್ಡ್ ಮಾಡ್ಬೋದು. ತುಪ್ಪ ನೀವು ಎಣ್ಣೆ ಸಹ ಮಾಡ್ಬೋದು, ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ತುಪ್ಪ ಹಾಕಿದ್ರೆ ಸ್ವಲ್ಪ ತುಪ್ಪ ಕಡಿಮೆ ಆಗ್ತದೆ. ಈಗ ನಾನು ಇದೆಲ್ಲ ತುಪ್ಪದಲ್ಲಿ ಹಾಕಿ, ಅದು ಗೀ ರೋಸ್ಟ್ ಅಂದ್ರೆ ಅದು ತುಪ್ಪದಲ್ಲೇ ಆವಾಗಲೇ ಅದು ರುಚಿ. ನೆಕ್ಸ್ಟ್ ಏನು? ಇದು ಈಗ ತೆಗಿಬೇಕು ಬೌಲಲ್ಲಿ. ಎಸ್. ಈಗ ನಾವು ಇದರಲ್ಲೇನೆ ಆನಿಯನ್ ಫ್ರೈ ಮಾಡುವ. ಓಕೆ, ಮೇ ಬಿ ತುಂಬಾ ಸಾಫ್ಟ್ ಆಗಿದೆ ಅಲ್ವಾ? ಈಗ ಹಾಗೆ ಆಗ್ತದೆ, ತುಂಬಾ ಸಾಫ್ಟ್ ಆಗಿದೆ. ಕರೆಕ್ಟ್. ಅದು ನಿಮಗೆ ಟೇಸ್ಟ್ ಮಾಡುವಾಗ ಇನ್ನೂ ಸಹ ಗೊತ್ತಾಗ್ತದೆ. ಓಕೆ, ಆನಿಯನ್ ಅಲ್ವಾ? ಆನಿಯನ್ ಮತ್ತೆ ಇನ್ನೂ ಸಹ ಸ್ವಲ್ಪ ಘೀ ಬೇಕು ಅದು ಆನಿಯನ್ ಹುರಿಲಿಕ್ಕೆ. ಅದೇ ನಾನು ಹೇಳಿದ್ನಲ್ಲ ಆಪ್ಷನ್, ನಿಮ್ಗೆ ಆಯಿಲ್ ಬೇಕಿದ್ರೆ ನೀವು ಆಯಿಲ್ ಸಹ ಹಾಕಬಹುದು. ನಾನು ಇಲ್ಲಿ ಇಷ್ಟು ಹಾಕ್ತೇನೆ, ಸಾಕು, ಒಂದೇ ಚಮಚೆ ಸಾಕು. ಓಕೆ, ಈರುಳ್ಳಿ ಎಷ್ಟು? ಸಣ್ಣದು 2 ತಗೊಂಡಿದ್ದೇನೆ ನಾನು. ಈರುಳ್ಳಿ ಸ್ವಲ್ಪ ಜನ ಇಷ್ಟಪಡ್ತಾರೆ, ಹೌದು, ಗ್ರೇವಿನೂ ಜಾಸ್ತಿ ಆಗ್ತದೆ, ಅವಾಗ ನೀವು ಸ್ವಲ್ಪ ಜಾಸ್ತಿ ತಗೊಳ್ಬಹುದು. ಹೌದು, ಒಂದು 8 ದೋಸೆ ಜಾಸ್ತಿ ಹೋಗ್ತದೆ. ಓಕೆ. ಆಕ್ಚುಲಿ ಪನ್ನೀರ್ ಗೀ ರೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ, ಯಾರಿಗೂ ಇಷ್ಟ ಆಗೋದಿಲ್ಲ ದೋಸೆಗೆ. ಇದು ಸೇಮ್ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲ, ಅದರದಂದ್ರೆ ಆನಿಯನ್ ಅದೊಂದು ಸ್ಮೆಲ್ ಬರ್ತದೆ, ಅದು ಹೋಗುವ ತನಕ ಮಾತ್ರ, ತುಂಬಾ ಬೇಡ. ಓಕೆ, ಮಕ್ಕಳು ಆರ್ಡರ್ ಮಾಡಿ ಹೋಗ್ತಾರೆ ಬೆಳಿಗ್ಗೆ, ಅಂದ್ರೆ ಸಂಜೆ ಬರುವಾಗ ಹೇಳ್ತಾ ಇರ್ತಾರೆ, ಅಮ್ಮ ಅದು ಮಾಡ್ಲಿಲ್ಲ, ತುಂಬಾ ದಿವಸ ಆಯ್ತು, ಮಾಡ್ಲೇಬೇಕು ಇವತ್ತು. ಮಗನಿಗೆ ಜಾಸ್ತಿ. ಹೌದು. ಓಕೆ, ನೀವು ಹೇಳಿದಾಗನೇ ಈ ಜಾಬ್ ಯಾಕೆ ಅಂದ್ರೆ ಆಪ್ಷನ್ ಇಡ್ಲಿಲ್ಲ, ಅಂದ್ರೆ ಜಾಬ್ ಹೋಗ್ಲೇ ಇಲ್ಲ?
ಹೋಗ್ಬೇಕಂತ ಅಷ್ಟು ನನಗೆ ಮನಸ್ಸಿಗೆ ಬರಲಿಲ್ಲ. ಓಕೆ. ಮತ್ತೆ ಮನೆಯಲ್ಲಿ ಸಹ ಅಂದ್ರೆ ಹಸ್ಬೆಂಡ್ ಅವರ ಮನೆಯಲ್ಲಿ ಸಹ ಜಾಬ್ ಇದನ್ನು ಅಷ್ಟೊಂದು ಇಷ್ಟ ಇರಲಿಲ್ಲ. ಹಾಗಾಗಿ ನನಗೆ ಸಹ ಮೊದಲಿಂದನು ಮನೆ ಕೆಲಸವೇ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಿಮಗೆ ಸಾಕಾಗುತ್ತಾ ಅಂತ ಬೇರೆ ಅವರು ಜಾಬ್ ಹೋಗುದು? ಅದನ್ನೆಲ್ಲ ನೋಡ್ತೇನೆ ನಾನು. ತುಂಬಾ ಟಯರ್ಡ್ ಆಗ್ತದೆ ಮನೆಯಲ್ಲಿ ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಪುರ್ಸೊತ್ತಾಗುದಿಲ್ಲ ಅವರಿಗೆ. ಎಸ್ ಎಸ್ ಎಸ್. ಸೊ ಹಾಗಾಗಿ ನೀವು ಡಿಸೈಡ್ ಮಾಡ್ಬಿಟ್ಟೆ ಬೇಡ, ಹೌಸ್ ವೈಫ್ ಬೆಸ್ಟ್. ಓಕೆ. ಅಲ್ಲ, ಇನ್ನು ಕೆಲವರಿಗೆ ಜಾಬ್ ಹೋಗ್ಬೇಕು ಅಂದ್ರೆ ಏನೋ ಒಂದು ಸ್ವಲ್ಪ ನೆಸೆಸರಿ ಇರ್ತದೆ ಅವರಿಗೆ ಹೋಗುವಂತದ್ದು. ಮನೆಯದು ಏನಾದ್ರೂ ಪ್ರಾಬ್ಲಮ್ ಇರ್ಬೋದು, ಹಣದ ಅಭಾವ, ಹಾಗೆ ಹೋಗ್ತಾರೆ. ಅಂಡ್ ಇನ್ನು ಕೆಲವರಿಗೆ ಬೋರ್ ಆಗುತ್ತೆ ಟೈಮ್ ಪಾಸ್ ಆಗುತ್ತೆ ಅಂತ. ಇದು ಜಾಸ್ತಿ ಬ್ರೌನಿಶ್ ಕಲರ್ ಬಂದ್ರೂ ಕೂಡ ನೋ ಪ್ರಾಬ್ಲಮ್ ಅಲ್ಲ? ಇಲ್ಲ, ನೋ ಪ್ರಾಬ್ಲಮ್. ಇನ್ನೂ ಸಹ ಒಳ್ಳೆ ಆಗ್ತದೆ. ಓಕೆ ಓಕೆ. ಹೇಗೆ ಸಹ ಆಗ್ತದೆ. ಎಸ್ ಎಸ್. ನೋಡಿ, ಅದು ತುಪ್ಪ ಹಾಕಿದ್ದೇವಲ್ಲ ನಾವು, ಎಲ್ಲ ಹುರ್ಕೊಂಡು ಎಲ್ಲ ಎಳ್ಕೊಳ್ತೇವೆ. ಅಂದ್ರೆ ಅದು ಹುರಿದಿದೆ ಅಂತ. ಕರೆಕ್ಟ್ ಕರೆಕ್ಟ್. ಈಗ ಮಸಾಲೆ ಹಾಕುವ. ಓಕೆ. ಅದರ ಮೇಲೆನೇ ಮಸಾಲೆ. ಇದೀಗ ಮಸಾಲೆ ಹಾಕುವ. ಈ ಮಸಾಲೆಯನ್ನು ನಾವು ನೋಡಿದಲ್ಲ, ಅದು ಎಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಅದು ಮಸಾಲೆ ಮಾಡಿ. ಎಸ್ ಎಸ್. ಇದು ನೀರು ತುಂಬಾ ಬೇಡ ಮಸಾಲೆ ಮಾಡುವಾಗ ನಿಮ್ಗೆ. ಓಕೆ. ನೀರು ಜಾಸ್ತಿ ಹಾಕ್ಲಿಕ್ಕಿಲ್ಲ? ಅಲ್ಲ, ನೀರು ಜಾಸ್ತಿ ಹಾಕ್ಲಿಕ್ಕಿಲ್ಲ. ಯಾಕೆಂದ್ರೆ ಅದು ನಾವು ಥಿಕ್ ಗ್ರೇವಿ ಮಾಡುದಲ್ಲ. ಓಕೆ ಓಕೆ. ಆಗ ನಾವು ಇದು ಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿದ್ವಲ್ಲ ಅದ್ರಲ್ಲಿ. ಓಕೆ. ಮತ್ತೆ ಖಾರ ಸಹ ಅಷ್ಟೇ, ನೀವು ಹೇಗೆ ಇಷ್ಟಪಡ್ತೀರ. ಕೆಲವರು ಖಾರ ತುಂಬಾ ಇಷ್ಟಪಡ್ತಾರೆ, ಅದು ಜಾಸ್ತಿ ಹಾಕ್ಬೋದು. ನೀವು ಕಾಳು ಮೆಣಸು ಸಹ ಆಡ್ ಮಾಡ್ಬೋದು, ಅದರಲ್ಲಿ ಸಹ ನಿಮ್ಗೆ ಖಾರ ಬರ್ತದೆ. ಎಸ್. ಅಂಡ್ ಮನೆಯಲ್ಲಿ ಯಾವ ಮಸಾಲಾಸ್ ಯೂಸ್ ಮಾಡೋದು ಮೇಡಮ್ ನೀವು? ನಾನು SRR ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಓಕೆ ಓಕೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತಲ್ವಾ? ಸ್ವಲ್ಪ ಚೇಂಜ್ ಆಗ್ತದೆ. ಓಕೆ. ಇದು ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡಬಹುದು. ಓಕೆ. ಅಂದ್ರೆ ನೀವು ಹೇಳಿದ್ದು ಈಗ ಮಸಾಲ ಜಾಸ್ತಿ ನೀರು ಯೂಸ್ ಮಾಡಬಾರ್ದು ಅಂತ. ನೀರಿಗೆ ಜಾಸ್ತಿ ಯೂಸ್ ಮಾಡಿದ್ರೆ ಹೇಗೆ ಏನಾಗುತ್ತೆ ಅಂತ? ಅಂದ್ರೆ ನಿಮ್ಗೆ ಅದು ಥಿಕ್ನೆಸ್ ಬರಲ್ಲ, ಟೈಮ್ ತುಂಬಾ ತಗೊಳುತ್ತೆ, ಮತ್ತೆ ಈಗ ಈ ಫ್ಲೇವರ್ ಬರುದಿಲ್ಲ ಅದಕ್ಕೆ. ಆ ಟೇಸ್ಟ್ ಹೋಗುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ ನೀರು ಹಾಕಿ. ಓಕೆ. ಅಂದ್ರೆ ನಿಮ್ಗೆ ಈಗ ಮಸಾಲೆ ರುಬ್ಬುವಾಗ ಹಾಕ್ಲೇಬಾರ್ದಂತಲ್ಲ, ನಿಮ್ಗೆ ಅದು ಮಸಾಲೆ ರುಬ್ಲಿಕ್ಕೆ ಎಷ್ಟು ಬೇಕು ನೀರು, ಸ್ವಲ್ಪ ಸಾಕು, ಒಂದು ಹಾಫ್ ಕಪ್. ಎಸ್. ಪನ್ನೀರ್ ಹಾಕೋಣ. ಇದು ಈಗ ಫ್ರೈ ಆಗಿದೆ ಅಲ್ಲ, ಇದು ಪನ್ನೀರನ್ನು ಮಸಾಲೆ ಹಾಕುವ. ಓಕೆ. ಇದು ನನ್ನ ಪ್ರಕಾರ ಸ್ವಲ್ಪ ಸಿಂಪಲ್ ಇದೆ ಅಲ್ವಾ? ತುಂಬಾ ಸಿಂಪಲ್. ಮನೆಯಲ್ಲಿ ಯಾರು ಸಹ ಮಾಡ್ಬೋದು, ಒಂದ್ಸತಿ ಮಾಡಿದ್ರೆ ತುಂಬಾ ಈಸಿ ಇದೆ. ಅದರ ಹೆಸರು ಒಂದು ಸ್ವಲ್ಪ ಕೇಳುವಾಗ ಕಷ್ಟ ಇದೆ ಅಲ್ವಾ? ಓಕೆ. ನೀವು ಹೇಳಿದಾಗನೇ ಇದಕ್ಕೆ ನೀರು ದೋಸೆ 100% ತುಂಬಾ, ನೀರು ದೋಸೆ, ಚಪಾತಿ ಎರಡು ಬಿಟ್ಟು ಆದ್ರೆ ಫಸ್ಟ್ ನೀರು ದೋಸೆ ಅಲ್ವಾ? ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ನೀರು ದೋಸೆ. ಬಟ್ ಇದನ್ನ ನಾವು ಮಿಕ್ಸ್ ಮಾಡ್ತಿರುವಾಗ ನಾವು ಇಲ್ಲೇ ಇರಬೇಕಾಗುತ್ತಾ ಅಂತ ಗ್ಯಾಸ್ ಮುಂದೆನೆ. ಇಲ್ಲದಿದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದು ಗ್ಯಾಸ್ ಅಲ್ಲಿ ಇಟ್ಟು ಮತ್ತೆ ಬೇರೆ ಕೆಲಸದಲ್ಲಿ ಇರ್ತಾರೆ, ಆ ತರ ಆಗ್ಬಾರ್ದು. ತಳ ಹಿಡಿದ್ಬಿಡುತ್ತೆ. ಕೆಲವರು ಮೊಬೈಲ್ ಯೂಸ್ ಮಾಡ್ತಾರೆ, ವಾಟ್ಸ್ಆಪ್ ಅಲ್ಲಿ ಇರ್ತಾರೆ, ಫೇಸ್ಬುಕ್ ಅಲ್ಲಿ ಇರ್ತಾರೆ. ಇಲ್ಲ, ಇದು ನಾವು ಕೈ ಬಿಡ್ಲೇಬಾರ್ದು. ಹೀಗೆ ಮಾಡ್ತಾನೆ ಅಂದ್ರೆ ಇದರಲ್ಲಿ ನೀರಿನ ಅಂಶ ಹೆಚ್ಚು ಇಲ್ಲ. ಓಕೆ. ಬೇಗ ಡ್ರೈ ಆಗುತ್ತೆ. ನಾವು ಸ್ವಲ್ಪ ತುಪ್ಪ ಹಾಕ್ತೀವಿ. ಓಕೆ. ಅದು ನಮ್ಗೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಅದು ನಾವು ಮಸಾಲೆ ಫ್ರೈ ಮಾಡುವಾಗ ಸ್ವಲ್ಪ ಸೈಡ್ ಅಲ್ಲೆಲ್ಲ ತುಪ್ಪ ಬಿಡ್ಲಿಕ್ಕೆ ಶುರು ಆಗುತ್ತೆ. ಬಟ್ ಇದಕ್ಕೆ ಉಪ್ಪು ಬೇಕಾಗುತ್ತಾ? ಉಪ್ಪು ಸ್ವಲ್ಪ ಬೇಕಾಗಬಹುದು. ಕೆಲವರು ಬೇಡ ಅಂತ ಚೂರು ಉಪ್ಪು ಹಾಕುವ. ಸ್ವಲ್ಪನಾ? ಎಷ್ಟು ಬೇಕಾಗುತ್ತೆ? ಸ್ವಲ್ಪ. ಒಬ್ಬೊಬ್ಬರಿಗೆ ಸ್ವಲ್ಪ ಜಾಸ್ತಿ ಬೇಕು ಉಪ್ಪು. ಅದು ಲಾಸ್ಟಿಗೆ ಹಾಕ್ಬೇಕು ಉಪ್ಪು ನಾವು, ಆಯ್ತಾ? ಓಕೆ ಓಕೆ. ಲಾಸ್ಟಿಗೆ ಅಲ್ವಾ? ಲಾಸ್ಟಿಗೆ. ಓಕೆ, ಸಾಕು.
ಅಂದರೆ ಕೆಲವೊಂದು ಡಿಶ್ಶಿಗೆ ಉಪ್ಪು ಕೆಲವೊಮ್ಮೆ ಕಮ್ಮಿ ಇರುತ್ತೆ, ಕೆಲವರು ಶುಗರ್ ಜಾಸ್ತಿ ಆಗ್ತದೆ, ಹಾಗೆ ಕೆಲವರಿಗೆ ಇದರಲ್ಲಿ ಸಹ ಈಗ ಮಸಾಲ ಎಲ್ಲ ಮಾಡುದಾದ್ರೆ ಕೆಲವರು ಉಪ್ಪು ತುಂಬಾ ಹಾಕ್ತಾರೆ, ತುಂಬಾ ಕೆಲವರು ಉಪ್ಪು ಇಷ್ಟಪಡ್ತಾರೆ ತುಂಬಾ, ಕೆಲವರು ಚಪ್ಪೆ ಮಾಡ್ತಾರೆ, ಡಿಪೆಂಡ್ಸ್. ಮೇಡಮ್ ಈಗ ಆಲ್ರೆಡಿ ರೆಡಿ ಆಯ್ತು ಅಂತಲ್ವಾ? ಸೊ ಇಷ್ಟು ನಮಗೆ ಡ್ರೈ. ಹೌದು, ಇದು ನೋಡಿ ಗ್ರೇವಿ ಸಹ ಉಂಟು. ಓಕೆ, ಕಲರ್ ಸ್ವಲ್ಪ ಚೇಂಜ್ ಚೇಂಜ್ ಆಯ್ತು. ಆಯ್ತು, ಇದೀಗ ಇಷ್ಟು ಮಾಡಿ ಸಾಕು. ಎಸ್, ಈಗ ತೆಗೆಯುವ. ಮೇಡಮ್ ಆಲ್ರೆಡಿ ರೆಡಿ. ಇದು ರೆಡಿ ಆಗಿದೆ ಅಲ್ವಾ? ಸೂಪರ್. ಇದು ನಾನು ಹೇಳಿದ್ದಲ್ಲ, ನೀರ್ ದೋಸೆ ಒಟ್ಟಿಗೆ ಪರ್ಫೆಕ್ಟ್ ಮ್ಯಾಚ್. ನೀರ್ ದೋಸೆನೂ ಇದೆ, ಪನ್ನೀರ್ ಗೀ ರೋಸ್ಟ್ ಇದೆ. ತಿನ್ನಿ ಹೇಗಾಗಿದೆ ಅಂತ ಹೇಳಿ, ಟೇಸ್ಟ್ ಮಾಡಿ ಹೇಳ್ತಾನೆ. ಓಕೆ, ಅಂಡ್ ಮಕ್ಕಳಿಗೆ ಖುಷಿ ಆಗುತ್ತೆ. ಹೌದು, ತುಂಬಾ ಫೇವರೆಟ್ ಡಿಶ್ ನನ್ನ ಮಗನದ್ದು, ನನ್ನಂತ ಮಕ್ಕಳಿಗೆ. ಗ್ರೇಟ್. ಅಂಡ್ ಇದನ್ನ ಟೇಸ್ಟ್ ಮಾಡಿದ ನಂತರ ನೀವು ಹೇಳ್ಬೇಕು, ಮತ್ತೊಮ್ಮೆ ಹೇಳ್ಬೇಕು ಏನೆಲ್ಲ ಹಾಕಿದ್ದೀರಿ ಅಂತ. ಓಕೆ, ಎಸ್. ಅಂಡ್ ಇದಕ್ಕೆ ನೀವು ಹೇಳಿದ್ದು ನೀರ್ ದೋಸೆ ಸೂಟ್ ಆಗುತ್ತೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ, ಎಸ್. ಓಕೆ, ಸೂಪರ್. ನೀವು ಹೇಳಿದಾಗ ನೀರ್ ದೋಸೆ 100% ಸೂಟ್ ಆಗುತ್ತೆ. ಚಪಾತಿಗಿಂತ ನೀರ್ ದೋಸೆ ಅಲ್ವಾ? ನೀವು ಹೇಳಿದಾಗ ಖಾರ ಎಷ್ಟು ಬೇಕು ಅಷ್ಟಿದೆ, ಉಪ್ಪು ಎಷ್ಟು ಅಷ್ಟೇ, ಅಂಡ್ ಗ್ರೇವಿ ಅಂಡ್ ಡ್ರೈ ಆಗಿದೆ ಸ್ವಲ್ಪ. ಇನ್ನು ಡ್ರೈ ಆಗ್ಲಿಕ್ಕಿದೆಯಾ? ಇಲ್ಲ, ಇಷ್ಟು ಸಾಕು. ಇಷ್ಟು ಸಾಕು. ಇನ್ನು ಡ್ರೈ ಆದ್ರೆ ಅದು ನಿಮ್ಗೆ ದೋಸೆಗೆಲ್ಲ ಹಚ್ಚಿ ತಿನ್ಲಿಕ್ಕೆ ಆಗುದಿಲ್ಲ. ಈಗ ಕುತ್ಕೊಂಡು ತಿನ್ನೋದಾದ್ರೆ ಡ್ರೈ ಮಾಡ್ಬೋದು, ಆದ್ರೆ ಇದು ದೋಸೆಗೆ ನಮ್ಗೆ ಸ್ವಲ್ಪ ಗ್ರೇವಿ ಬೇಕಲ್ಲ, ಅದು ಕರೆಕ್ಟ್ ಇದೆ. ಸೂಪರ್ ಸೂಪರ್, ನಂಗಂತೂ ಖುಷಿ ಆಯ್ತು ಮೇಡಮ್ ಇದು ಡಿಶ್. ಅಂಡ್ ಜಾಸ್ತಿ ತುಪ್ಪ ಹಾಕಿದ್ಕಿಂತ ಈ ಟೇಸ್ಟ್ ಇನ್ನೂ ಜಾಸ್ತಿ, ಯಾಕೆಂದ್ರೆ ನಾವು ಪನ್ನೀರ್ ತುಪ್ಪದಲ್ಲಿ ಫ್ರೈ ಮಾಡಿದ್ವಲ್ಲ, ಅದು ಸಹ ಒಂದು ಟೇಸ್ಟ್ ಬರ್ಲಿಕ್ಕೆ. ಈರುಳ್ಳಿ ಫ್ರೈ ಮಾಡುವಾಗ ಕೂಡ ನಾವು ತುಪ್ಪ ಹಾಕಿದ್ವಿ, ಸೊ ಇದೆಲ್ಲ ಜಾಸ್ತಿ ಟೇಸ್ಟ್ ಬರ್ತದೆ. ಓಕೆ, ಅಂಡ್ ಮತ್ತೊಮ್ಮೆ ಹೇಳ್ಬೋದಾ ಮೇಡಮ್ ಏನೆಲ್ಲ ಹಾಕಿದೀರಾ ಅಂತ? ಬೇಗ, ನನ್ನ ಪ್ರಕಾರ ಒಂದು 10 to 15 ಮಿನಿಟ್ಸ್ ಒಳಗೆ ಆಗುತ್ತೆ. ಎಲ್ಲ ರೆಡಿ ಮಾಡಿದ್ದು, ಜೀರಿಗೆ, ಮೆಂತ್ಯ, ಮೆಣಸಿನಕಾಯಿ, ಮತ್ತೆ ಕೊತ್ತಂಬರಿ, ಅದು ನಾನು ಹೇಳಿದ್ನಲ್ಲ, ಟೊಮೆಟೊ ಮತ್ತೆ ಈರುಳ್ಳಿ ಆಪ್ಷನಲ್, ಎಲ್ಲ ಫ್ರೈ ಮಾಡಿ ಬಡೆ ಶೇಪ್ ಎಲ್ಲ ಹಾಕಿ ಫ್ರೈ ಮಾಡಿ ಪೇಸ್ಟ್ ಮಾಡಿದ್ರೆ ಆಯ್ತು ಅಷ್ಟೇ ಅಲ್ವಾ? ಮತ್ತೆ ಈರುಳ್ಳಿ ಇದು ತುಪ್ಪ ಹಾಕಿ ಫ್ರೈ ಮಾಡಬೇಕು, ಮತ್ತೆ ಫ್ರೈ ಮಾಡಿದ್ದು ಪನ್ನೀರ್ ಉಂಟಲ್ಲ ಅದನ್ನು ಅದಕ್ಕೆ ಹಾಕುದು ಅಷ್ಟೇ ಅಲ್ವಾ? ಸೊ ವಿದಿನ್ 10-15 ಮಿನಿಟ್ಸ್ ಅಲ್ಲಿ ಎಲ್ಲ ರೆಡಿ ಮಾಡಿಟ್ರೆ 10-15 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಓಕೆ, ಇದಕ್ಕೆ ಮೇನ್ಲಿ ನಮಗೆ ಮಸಾಲ ರೆಡಿ ಮಾಡುವಂತ ಅಲ್ವಾ? ಸೊ ಮಸಾಲ ಅದು ಸಹ ನಿಮ್ಗೆ ಬೇಗ ಆಗೋಗುತ್ತೆ, ಯಾಕೆಂದ್ರೆ ಇಂಗ್ರೀಡಿಯೆಂಟ್ಸ್ ತುಂಬಾ ಇಲ್ಲ, ಬೇಗ ಆಗಿ ಹೋಗುತ್ತೆ ಅಲ್ವಾ? ಓಕೆ, ಸೂಪರ್, ನಂಗಂತೂ ಖುಷಿ ಆಯ್ತು. ಅಂಡ್ ನೆಕ್ಸ್ಟ್ ಏನ್ ಮೇಡಮ್? ನೆಕ್ಸ್ಟ್ ಕಡಲೆ ಬೇಳೆದು, ಹೆಸರು ಬೇಳೆದು ಪಕೋಡ ಅಲ್ವಾ? ಇದು ಜಾಸ್ತಿಯಾಗಿ ನಮಗೆ 4 ಗಂಟೆ ಚಾ ಕುಡಿಯುವಾಗ ಅದು ಅದ್ರಲ್ಲೂ ಮಳೆ ಯಾಕಂದ್ರೆ ನೀವು ಆನಿಯನ್ ಇದು ಪಕೋಡ ಎಲ್ಲ ಕೇಳಿದಿರಲ್ಲ, ಇದು ಹೆಸರು ಬೇಳೆದು ಪಕೋಡ. ಎಸ್, ಓಕೆ. ಸೊ ಅದು ಮಾಡೋಕ್ಕಿಂತ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಓಕೆ, ಎಸ್. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಆಗಲೇ ಒಂದು ಡಿಶ್ ಮಾಡಿದ್ರೆ, ಅಂಡ್ ಈಗ ಏನು ಮೇಡಮ್? ಈಗ ಹೆಸರು ಬೇಳೆದು ಪಕೋಡ. ಓಕೆ ಓಕೆ, ಸೂಪರ್. ಸೊ ಇದಕ್ಕೆಲ್ಲ ಏನು ಬೇಕು ಮೇಡಮ್? ಇದಕ್ಕೆ ನಿಮಗೆ ಆಲೂಗೆಡ್ಡೆ ಬೇಕು 2. ಓಕೆ, ಅದು ಸಿಪ್ಪೆ ತೆಗೆದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಬೇಕು. ಯಾಕೆ ಮೇಡಮ್? ಅದಂದ್ರೆ ಅದರದ್ದು ಹೊರಗಿಂದದು ಅದು ಸಿಪ್ಪೆ ತೆಗೆಯುವಾಗ ಅದು ಸ್ವಲ್ಪ ಕಪ್ಪು ನೀರು ಬರ್ತದೆ, ಅದು ತೆಗಿಬೇಕು. ಮತ್ತೆ ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಮೆಣಸಿನಕಾಯಿ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಅದರಲ್ಲಿ 3 ನಮೂನೆದ್ದು ಪುಡಿ ಉಂಟು. ಒಂದು ಜೀರಿಗೆ, ಮೆಣಸು ಮತ್ತೆ ಕೊತ್ತಂಬರಿ, 3ರದ್ದು ಪುಡಿ ಒಟ್ಟಿಗೆ ಮಾಡಿ ಮುಡಿ. ಅದು ನಮ್ಗೆ ಹಿಟ್ಟಿಗೆ ಮಾತ್ರ ಹಾಕ್ಲಿಕ್ಕೆ, ಅದು ರುಬ್ಲಿಕ್ಕೆ ಹಾಕ್ಲಿಕ್ಕಿಲ್ಲ, ಅದು ಹಿಟ್ಟಿಗೆ ಹಾಕ್ಲಿಕ್ಕೆ. ಅದು ಇಷ್ಟು ಅದನ್ನು ನಾವು ಹೆಸರು ಬೇಳೆ ಒಂದು ಅರ್ಧ ಗಂಟೆ ನೆನೆಸ್ಬೇಕು. ಅದಕ್ಕೆ ಮೆಣಸಿನಕಾಯಿ, ಇದು ಪುಡಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡಬೇಕು. ಓಕೆ,
ಸೊ ಪೇಸ್ಟ್ ಆದದ್ದನ್ನ ಹೇಗೆ ಈ ತರ ಆಗುತ್ತಾ? ಹಾ, ಈ ತರ ಆಗುತ್ತೆ ಪೇಸ್ಟ್. ಅದು ನೋಡಿ, ಇದು ಪೇಸ್ಟ್ ಆಗಿದೆ ಈಗ. ಹೆಸರು ಬೇಳೆ ಎಲ್ಲ, ಅದು ಹಸಿರು ಮೆಣಸಿನಕಾಯಿ ಇದೆಲ್ಲ, ಅದು ರುಬ್ಲಿಕ್ಕೆ ಸಹ ಹಾಕ್ಬೇಕು ಹೆಸರು ಮೆಣಸಿನಕಾಯಿ. ಮತ್ತೆ ನಿಮ್ಗೆ ಮತ್ತೆ ಅದು ಎಣ್ಣೆಗೆ ಹಾಕುವ ಮುಂಚೆ ಸಹ ಹಿಟ್ಟಿಗೆ ಸಹ ಹಾಕ್ಬೇಕು ಹಸಿರು ಮೆಣಸಿನಕಾಯಿ. ಓಕೆ, ಸೂಪರ್. ಸೊ ಇಷ್ಟು ನಮ್ಗೆ ರೆಡಿ ಇದ್ರೆ, ಇಷ್ಟು ರೆಡಿ ಇದ್ರೆ 10 ನಿಮಿಷದಲ್ಲಿ ಆಗುತ್ತೆ. ಇದು 4 ಗಂಟೆಗೆ ಚಾ ಕುಡಿಯುವಾಗ, 4 ಗಂಟೆಗೆ ಚಾ ಕುಡಿಯುವಾಗ ಕಾಫಿ ಟೈಮ್ ಅಲ್ವಾ? ಎಸ್. ಅಂಡ್ ಮೊದಲಿಗೆ ಏನು ಸ್ಟಾರ್ಟಿಂಗ್? ಈಗ ಇದು ಹಿಟ್ಟಿಗೆ ಹಸಿರು ಮೆಣಸಿನಕಾಯಿ ಹಾಕುವ. ಹಸಿರು ಮೆಣಸಿನಕಾಯಿ ಅಂದ್ರೆ ನಿಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಖಾರ ಹಾಕೋದು. ಇದು ಒಂದು 2 ಹಸಿರು ಮೆಣಸಿನಕಾಯಿ ಉಂಟು, ಇಷ್ಟು ಹಾಕ್ತೇನೆ ನಾನು. ಹಸಿರು ಮೆಣಸಿನಕಾಯಿ. ಮತ್ತೆ ಇದು ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ನಮ್ಗೆ ಒಂದು ಚಮಚ ಹಾಕ್ತಾ ಇದ್ದೇನೆ. ಒಂದು ಚಮಚ ಸಾಕು. ಮತ್ತೆ ಈರುಳ್ಳಿ ಸಹ ನೋಡಿ, ಇದು 2 ಈರುಳ್ಳಿ ತಗೊಂಡಿದ್ದೇನೆ ನಾನು. ಈರುಳ್ಳಿ ಇಷ್ಟಪಡುವವರು ಜಾಸ್ತಿ ಹಾಕ್ಬೋದು, ನಿಮ್ಗೆ ಹೇಗ್ ಬೇಕು ಹಾಗೆ. ಈಗ ನಾನು ಹಿಟ್ಟು ಎಷ್ಟು ಉಂಟು ಅಷ್ಟು ಮಾತ್ರ ತಗೊಳ್ತಾ ಇದ್ದೇನೆ ನಾನು, ಇಷ್ಟು ಸಾಕು. ಇದು ಕೊತ್ತಂಬರಿ ಸೊಪ್ಪು, ಇದು ಹಾಕ್ತಾ ಇದೆ. ಇದು ಸಹ ಅಷ್ಟೇ, ನಿಮ್ಗೆ ಎಷ್ಟು ಬೇಕು. ಬಟ್ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತಾ? ಇಲ್ಲ, ಹಾಗೇನಿಲ್ಲ. ಕೊತ್ತಂಬರಿ ಸೊಪ್ಪು ನಿಮ್ಗೆ ರುಚಿ ಒಳ್ಳೆ ಬರುತ್ತೆ, ಇಷ್ಟು ಹಾಕಿದ್ದೇನೆ ನಾನು. ಮತ್ತೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮೇನೆ. ಹೌದು, ಇದು ಒಂದ್ಸತಿ ಆದ್ಮೇಲೆ ಮತ್ತೆ ಉಪ್ಪು ಹಾಕಕ್ಕಾಗಲ್ಲ. ಓಕೆ, ನಾವು ಮೊದಲಿಗೆ ನೋಡ್ಬೇಕು ಎಷ್ಟು ಬೇಕು ಅಷ್ಟೇ, ಎಷ್ಟು ಬೇಕು ಅಷ್ಟೇ. ಜಾಸ್ತಿ ಆದ್ರೆ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ. ಇದು ಈಗ ಕಲಸುವ ನಾವು. ನಾವಿದು ಕಲಸೋ ಮುಂಚೆ ಎಣ್ಣೆ ಇಟ್ಟು ಒಂದ್ಸತಿ ಎಣ್ಣೆ ಬಿಸಿ ಆದ್ಮೇಲೆ, ಎಣ್ಣೆ ಬಿಸಿ ಆದ್ಮೇಲೆ, ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿ ಆದ್ರೆ ಒಳ್ಳೇದಂತ ಅಲ್ವಾ? ಈ ಜಾಸ್ತಿ ಆಯಿಲ್ ಅಬ್ಸರ್ವ್ ಇಲ್ಲ, ಹಾಗೇನಿಲ್ಲ. ಎಣ್ಣೆ ಅದು ನಿಮ್ಗೆ ನೋಡಿ, ಅದು ಇದು ಬರ್ತದೆ ನೋಡಿ, ಅದ್ರದ್ದು ಸ್ಟೀಮ್ ತರ ಕಾಣ್ತದೆ ನೋಡಿ, ಉಗ್ಗೆ ಬಬಲ್ಸ್ ತರ ಬರ್ತದೆ, ಅಷ್ಟು ಬಂದ್ರೆ ಸಾಕು ಅಲ್ವಾ? ಓಕೆ. ಸೊ ನೀವು ಹೇಳಿದಾಗೆ ಜಾಸ್ತಿಯಾಗಿ ಕಿಚನ್ನಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತೀರಾ. ಓಕೆ, ಈಗ ಮೇಡಮ್ ಯಾವುದು? ಈ ಒಂದು ಆಲೂಗಡ್ಡೆ, ಒಂದು ಅದರದ್ದು ನೀರು ತೆಗಿಬೇಕು. ಓಕೆ, ನಿಮ್ಗೆ ಆಲೂಗಡ್ಡೆ ಸಹ ಅಷ್ಟೇ, ತುಂಬಾ ಇಷ್ಟಪಡುವವರು 2 ಹಾಕ್ಬೋದು. ನಾನು ಇಲ್ಲಿ ಇವಾಗ ಒಂದು ಮಾತ್ರ ಹಾಕ್ತೇನೆ, ಒಂದೇ ಹಾಕ್ತೇನೆ, ಯಾಕೆಂದ್ರೆ ಕ್ವಾಂಟಿಟಿ ಮೇಲೆ. ಪೇಷನ್ಸ್ ಬೇಕಾಗ್ತದಲ್ವಾ? ಆದ್ರೆ ರುಚಿ ಬೇಕನ್ನುವಾಗ ಮಾಡ್ಬೇಕಲ್ಲ. ಓಕೆ, ಅದು ಕರೆಕ್ಟ್. ಅದು ಇದರಲ್ಲಿ ಒಳ್ಳೆ ನೀರು ಹೊರಗೆ ಬರ್ತದೆ. ನೀರು ಹಾಕ್ಲಿಕ್ಕಿಲ್ಲ ಆಲೂಗಡ್ಡೆದು, ಯಾಕಂದ್ರೆ ನಾವು ಹೆಚ್ಚಿ ತೊಳಿಲಿಲ್ಲ. ನಾವು ಫಸ್ಟ್ ಒಂದ್ಸತಿ ಹಾಗೆ ಮಾತ್ರ ನೀರು ಹಾಕಿದ್ದಲ್ಲ, ಅದೀಗ ಇದರಲ್ಲಿ ನೀರು ಹೀಗೆ ಎಲ್ಲ ತೆಗಿಬೇಕು. ನೋಡಿ ಎಷ್ಟು ನೀರು ಬರ್ತದೆ, ತುಂಬಾ ನೀರು ಬರ್ತದೆ. ಇದು ನೀರು ಒಳ್ಳೇದಲ್ಲ. ನೀರು ಒಳ್ಳೇದಲ್ಲ ಅಂದ್ರೆ ಇದು ನೀರು ಒಳ್ಳೇದಲ್ಲ, ಅದು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ. ಅದು ಆಲೂಗಡ್ಡೆ ನೀರು. ಓಕೆ, ಸೊ ಹೀಗೆ ಮಾಡಿದ್ರೆ ಬೆಟರ್. ಹೀಗೆ ಮಾಡಿದ್ ನೋಡಿ, ತುಂಬಾ ನೀರು ಬಂತು ಒಂದೇ ಆಲೂಗಡ್ಡೆ. ನೋಡಿ, ಇದು ಇಷ್ಟು ನೀರು ಉಂಟಲ್ಲ, ಇಷ್ಟು ನೀರು ಇದ್ರಲ್ಲಿ ಚೆನ್ನಾಗಿ ಹಿಂಡಿ ತೆಗಿಬೇಕು. ಇದು ಫುಲ್ ಡ್ರೈ ಆಗ್ತದೆ ಅವಾಗ. ಡ್ರೈ ಆಯ್ತು ನೋಡಿ, ಫುಲ್ ಡ್ರೈ ಆಯ್ತು, ನಮ್ಗೆ ಕಾಣ್ತದೆ ನೋಡಿ ನಮ್ಗೆ. ಇವಾಗ ಇದನ್ನು ಆ ಹಿಟ್ಟಿಗೆ ಹಾಕಿ ಮಿಕ್ಸ್ ಆಗಿ. ಅಕಸ್ಮಾತ್ ಒಂದ್ ವೇಳೆ ನಿಮ್ಗೆ ಅದು ಹಿಟ್ಟು ಮಾಡುವಾಗ ಸ್ವಲ್ಪ ತೆಳು ಆಯ್ತು ರುಬ್ಬುವಾಗೆಲ್ಲದು, ಅವಾಗ ನೀವು ಇದು ಆಪ್ಷನಲ್, ನಮ್ಗೆ ಅಕ್ಕಿ ಹಿಟ್ಟು, ಅದು ಅಕ್ಕಿ ಹಿಟ್ಟು ಹಾಕ್ಬೋದು. ಕ್ರಿಸ್ಪಿ ಬೇಕು, ತೆಳು ಆಯ್ತು ಹಿಟ್ಟು ಅನ್ನುವಾಗ ನಿಮ್ಗೆ ಅಕ್ಕಿ ಹಿಟ್ಟು ತುಂಬಾ ಬೆಸ್ಟ್. ಅಂದ್ರೆ ಆಪ್ಷನಲ್ ಅಲ್ವಾ? ಆಪ್ಷನಲ್. ಈಗ ನಾವು ಇದು ಕೈಯಿಂದನೇ ಕಲಿಸ್ತೇನೆ, ಯಾಕಂದ್ರೆ ಅದು ಪಕೋಡ ನಾವು ಕೈಯಲ್ಲೇ ಬಿಟ್ರೆ, ಹೌದು, ಅದು ಒಳ್ಳೆ ಆಗ್ತದೆ. ಇದೀಗ ಬಿಸಿ ಆಗಿದೆ, ಸ್ವಲ್ಪ ಸ್ಲೋ ಇರ್ಲಿ, ಸ್ವಲ್ಪ ಫ್ಲೇಮ್ ಜಾಸ್ತಿ ಬೇಕು, ಯಾಕಂದ್ರೆ ನಾವು ಒಂದ್ಸತಿ ಅದು ಬಿಸಿ ಆಗ್ಬೇಕು. ಆಮೇಲೆ ಹಾಕಿದ ನಂತರ ಸ್ವಲ್ಪ ಇನ್ನೀಗ ಹಾಕುವ ಒಂದೊಂದೇ, ಕೈಯಲ್ಲೇ ಬಿಡುದು ಒಳ್ಳೆದು. ತುಂಬಾ ಸಹ ಬಿಸಿ ಆಗಬಾರ್ದು, ಇಷ್ಟೇ ಇರಬೇಕು. ಜಾಸ್ತಿ ಎಣ್ಣೆ ಬಿಸಿ ಇದ್ರೆ ಒಮ್ಮೆಲೆ ನಮ್ಗೆ ಒಳಗೆ ಇರುವಂತದ್ದು ಬೇಯುವುದಿಲ್ಲ. ಒಂದು 8-10 ಬಿಡ್ಬೋದು.
ಇದು ಊಟ ಟೈಮ್ಗೆ ಸೈಡ್ ಡಿಶ್ ಆಗಿ ಊಟದ ಟೈಮ್ಗೆ ಕೂಡ ಆಗ್ತದೆ. ಕೆಲವರು ನೀವು ತಗೊಳ್ತಾರೆ. ಖಾರ ಮಾಡಿದ್ರೆ ನಿಮಗೆ ಊಟದ ಟೈಮಿಗೆ ಆಗ್ತದೆ. ನೀವು ಖಾರ ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಮಗೆ ಈವ್ನಿಂಗ್ ಸ್ನಾಕ್ಸ್ ಬೆಟರ್. ಓಕೆ. ಮಕ್ಕಳೆಲ್ಲ ತುಂಬಾ ಇಷ್ಟ ಮಾಡಿದ್ದಾರೆ. ಯಾಕಂದ್ರೆ ಹೆಸರು ಬೇಳೆಯಲ್ಲಿ ಪಕೋಡ ಅಂದ್ರೆ ಅದು ನಿಮ್ಗೆ ಡಿಫ್ರೆಂಟ್ ಟೇಸ್ಟ್. ಓಕೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಓಕೆ. ಓಕೆ ಮೇಡಮ್, ಇದು ಆಲ್ರೆಡಿ ರೆಡಿ ಆಗಿದೆ ನೋಡಿ. ಈಗ ಅಲ್ವಾ? ಕೆಂಪಾಯ್ತು. ಓಕೆ. ಇದು ಈಗ ಹೊರಗಿಂದ ಕ್ರಿಸ್ಪಿ, ಒಳಗೆ ಸಾಫ್ಟ್ ಅಲ್ವಾ? ಆಯ್ತು. ಇದು ಆಲ್ಮೋಸ್ಟ್ ನೋಡ್ತಾ ಇರುವಾಗ ಚಿಕನ್ ಕಬಾಬ್ ತರ ಕಾಣ್ತಾ ಇದೆ. ಓಕೆ. ಈಗ ಆಫ್ ಮಾಡ್ತೇನೆ, ಆಫ್ ಮಾಡಿ. ಓಕೆ, ತೆಗಿತೇನೆ. ಎಸ್. ಎಸ್, ಆಲ್ರೆಡಿ ರೆಡಿ ಆಗಿದ್ದಲ್ಲ ಮೇಡಮ್? ಹೆಸರು ಬೇಳೆದು ಬಿಸಿ ಬಿಸಿ ಪಕೋಡ. ಓಕೆ, ಸೂಪರ್. ನಿಮ್ಗಾಗಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಅಂಡ್ ಇದು ಒಂದು 4 ಗಂಟೆಗೆ ಎಲ್ದಿದ್ದನ್ನು ಸ್ವಲ್ಪ ಖಾರ ಜಾಸ್ತಿ ಆದ್ರೆ ನೀವು ಸಂಜೆ ಹೊತ್ತು ತಿನ್ನುದಾದ್ರೆ ಅದಕ್ಕೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅದಕ್ಕೆ ತುಂಬಾ ಸೂಟ್ ಆಗುತ್ತೆ. ಅಂಡ್ ಕೆಲವರು ಸಾಸ್ ಯೂಸ್ ಮಾಡೋದು. ಸಾಸ್ ಯೂಸ್ ಮಾಡೋದು, ಮಕ್ಕಳೆಲ್ಲ ಸಾಸ್ ಯೂಸ್ ಮಾಡ್ತಾರೆ. ಊಟಕ್ಕೆ ಸಹ ಆಗ್ತದೆ ಇದು. ಖಾರ ಮಾಡಿದ್ರೆ ಊಟಕ್ಕೆ. ಓಕೆ, ಸೂಪರ್. ಅಂಡ್ ಇದು ಖಾರ ಜಾಸ್ತಿ ಇದೆಯಾ ನಂಗಂತೂ ಗೊತ್ತಿಲ್ಲ, ಕಮ್ಮಿ ಇರ್ಬೋದು ಖಾರ ನೀವು ಹೇಳಿದಾಗೆ. ಓಕೆ, ಅಂಡ್ ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ, ಎಸ್. ವಾವ್, ಸೂಪರ್. ಸೊ ಮತ್ತೊಮ್ಮೆ ಹೇಳ್ಬೋದು ಮೇಡಮ್ ಏನೆಲ್ಲ ಹಾಕಿದ್ರಿ ಅಂತ? ಏನೆಲ್ಲ ಬೇಕು ಇದಕ್ಕೆ? ಹೆಸರು ಬೇಳೆ, ಓಕೆ, ಮತ್ತೆ ನಿಮ್ಗೆ ಕೊತ್ತಂಬರಿ ಸೊಪ್ಪು, ಓಕೆ, ಈರುಳ್ಳಿ, ಓಕೆ, ಶುಂಠಿ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಮತ್ತೆ ಇದು ಪೌಡರ್ ಒಂದು ಬ್ಲ್ಯಾಕ್ ಪೆಪ್ಪರ್. ಆ ಪೌಡರ್ ಜಾಸ್ತಿ ಸ್ವಲ್ಪ ಟೇಸ್ಟ್. ಅದು ಪೌಡರ್ ಜಾಸ್ತಿ ಹಾಕ್ಲಿಕ್ಕಿಲ್ಲ ನಿಮ್ಗೆ, ಒಂದ್ ಚಮಚ ಮಾತ್ರ. ಅದರದ್ದು ಸಹ ಫ್ಲೇವರ್ ನಿಮ್ಗೆ ಒಳ್ಳೆ ಬರ್ತದೆ. ಮತ್ತೆ ನಾನು ಹೇಳಿದ್ನಲ್ಲ, ಅಕ್ಕಿ ಹಿಟ್ಟು ನಿಮ್ಗೆ ಆಪ್ಷನಲ್. ನಿಮ್ಗೆ ಅದು ಹಿಟ್ಟು ಮಾಡುವಾಗ ತೆಳು ಆಯ್ತು, ಆಗ ಮಾತ್ರ ನಿಮ್ಗೆ, ಇಲ್ಲ ನಿಮ್ಗೆ ತುಂಬಾನೇ ಕ್ರಿಸ್ಪಿ ಬರಬೇಕು ಅನ್ನುವಾಗ ನೀವು ಅಕ್ಕಿ ಹಿಟ್ಟು ಒಂದ್ 2 ಚಮಚೆ ಹಾಕಿದ್ರೆ ಆಯ್ತು. ಓಕೆ, ಸೂಪರ್. ಇದು ನನ್ನ ಪ್ರಕಾರ ಎಲ್ಲ ರೆಡಿ ಇದ್ರೆ ಒಂದು 10-15 ನಿಮಿಷ. 10-15 ನಿಮಿಷ ಸಹ ಬೇಡ. ಓಕೆ, ಸಂಜೆ ಕಾಫಿ ಟೈಮ್ಗೆ ಸೂಪರ್ ರೆಡಿ ಮಾಡಿ ಇಟ್ಕೊಂಡ್ರೆ ಅಲ್ವಾ? ಇದು ಒಂದು ಮಾತ್ರ ಲಾಸ್ಟಿಗೆ ನಿಮ್ಗೆ ಅದು ಮಿಕ್ಸ್ ಮಾಡಿದ್ರೆ ಬೇಗ ಆಗೋದು. ಸೂಪರ್, ಸೂಪರ್. ಓಕೆ, ತುಂಬಾ ಖುಷಿ ಆಯ್ತು ಮೇಡಮ್. 2 ಡಿಶ್ ನೀವು ಕಲ್ಸ್ಕೊಟ್ಟಾಯ್ತು. ಅಂಡ್ ನಿಮ್ಗೆ ಹೇಗೆ ಫೀಲ್ ಆಯ್ತು ಮೇಡಮ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು? ತುಂಬಾ ಖುಷಿ ಆಯ್ತು. ನಿಮ್ಮ ಸ್ಪಂದನ ಟಿವಿ ಅವ್ರದ್ದು ಪ್ರೋಗ್ರಾಮ್ ಎಲ್ಲ ನೋಡ್ತೇನೆ ನಾನು. ಎಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನ್ಗೆ ಸಹ ಇಲ್ಲಿ ಬಂದು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸ್ಪಂದನ ಟಿವಿ ವಾಹಿನಿಯವರ ಎಲ್ಲರಿಗೂ ನಾನು ಪೂರ್ವಕವಾದ ನಾನು ವಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ವೀಕ್ಷಕರೇ, ರೇಖಾ ಮೇಡಮ್ ಅವರು 2 ಡಿಶನ್ನು ಕಲಿಸ್ಕೊಟ್ಟಿದ್ರು. ಆ್ಯಂಡ್ ನನಗಂತೂ 2 ಡಿಶ್ ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ವಿದಿನ್ 10 to 15 ಮಿನಿಟ್ಸ್. ಅಂದರೆ ಕೆಲವರು ಮೇಡಮ್ ಹೇಳಿದಾಗೇ ಜಾಸ್ತಿ ಜನರು ಬ್ಯುಸಿ ಇರ್ತಾರೆ, ಸೊ ಜಾಸ್ತಿಯಾಗಿ ಮನೆಯಲ್ಲಿ ಅಡುಗೆ ಮಾಡಲಿಕ್ಕಾಗಲ್ಲ, ಸೊ ಜಾಸ್ತಿ ಫಾಸ್ಟ್ ಫುಡ್ ಎಲ್ಲ ಪ್ರಿಫರ್ ಮಾಡ್ತಾರೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಮೇಡಮ್ ಹೇಳಿದ್ದಾರೆ. ನಾವು ಕೂಡ ಅದನ್ನೇ ಹೇಳೋದು. ಓಕೆ, ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.